ಸುಮಾರು ಮನೆಗಳು, ನೂರಾರು ಮನೆಗಳಿಗೆ ನೀರು ನುಗ್ಗಿದೆ, ಹಲವಾರು ಮನೆಗಳಿಗೆ ಅಲ್ಲಿ ಡ್ಯಾಮೇಜ್ ಆಗಿದೆ ಮತ್ತು 2 ಮನೆಗಳಲ್ಲಿ 2 ಕುಟುಂಬಗಳಿಗೆ ದೊಡ್ಡ ಅನಾಹುತ ಆಘಾತ ಆಗಿದೆ. ಒಂದು ನಮ್ಮ ಪೂಜಾರಿಯವರು ಸೀತಾರಾಮ್ ಪೂಜಾರಿಯವರ ಅವರ ಕುಟುಂಬದಲ್ಲಿ 3 ಜನ ಮೃತಪಟ್ಟಿದ್ದಾರೆ, ಒಬ್ಬರು ಕ್ರಿಟಿಕಲ್ ಆಗಿದ್ದಾರೆ. ಮತ್ತು ಇಲ್ಲಿ ಒಬ್ಬರು ನೌಶಾದ್ ಅವರ ಮಗಳು, ಅವರ ಪಾಪ ಈ ಭೂಕುಸಿತದಿಂದ 8 ವರ್ಷದ 7 ವರ್ಷದ ಮಗು, ಆ ಮಗುವನ್ನು ಕೂಡ ತೀರೋಗಿದೆ. ನಿಜವಾಗ್ಲೂ ನೋವಿನ ಸಂಗತಿ. ಮತ್ತು ಸರ್ಕಾರದಿಂದ ಮುಖ್ಯಮಂತ್ರಿಯವರ ಪರವಾಗಿ, ಸ್ಪೀಕರ್ ಪರವಾಗಿ ಒಂದು ಸಾಂತ್ವನ ನೀಡಬೇಕು ಅಂತ ಮುಖ್ಯಮಂತ್ರಿಗಳನ್ನು ಹೇಳಿದ್ರು. ಹೋಗಿ ಈಗಲೇ ನೀವು ಹೋಗು ಭೇಟಿ ಕೊಡಬೇಕು ಅಂತ. ಮತ್ತು ಇದರ ಬಗ್ಗೆ ಏನು ಸರ್ಕಾರದಿಂದ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಎಲ್ಲವನ್ನು ಕೂಡ ಮಾಡ್ತಕ್ಕಂಥದ್ದು. ಈಗಾಗಲೇ ಅವರಿಗೆ ಏನು 5 ಲಕ್ಷ ಪರಿಹಾರ ಕೊಡ್ತಕ್ಕಂಥದ್ದು ಕೂಡ ಇದೆ. ಪ್ರತಿಯೊಬ್ಬರು ಒಂದು ಮೃತಕ್ಕೆ ಮೃತಪಟ್ಟಿರ್ತಕ್ಕಂಥ ಒಂದೊಂದು ವ್ಯಕ್ತಿಗೂ ಕೂಡ ಅದೇ ರೀತಿಯಾಗಿ ಮನೆ ಒಂದು ಕಟ್ತಕ್ಕಂಥದ್ದು ಕೂಡ ಅವರಿಗೇನು ಸರ್ಕಾರದಿಂದ ಪುನರ್ವಸತಿ ಮಾಡಿಸುವಂಥದ್ದು ಕೂಡ ಇದೆ. ಮತ್ತು ಇನ್ನೇನು ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅದನ್ನು ಕೂಡ ಪರಿಶೀಲನೆ ಮಾಡಬೇಕಾಗ್ತದೆ. ಮತ್ತು ಮುಂದಿನ ಮುಂಜಾಗ್ರತೆ ಕ್ರಮಗಳು ಅದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾಗಿದೆ. ಯಾಕಂದರೆ ಈ ಮೇ ತಿಂಗಳಲ್ಲಿ ಇಷ್ಟು ಜೋರು ಮಳೆ ಬಂದಿರೋದು ನಮಗೂ ಕೂಡ ಇದು ಅನಿರೀಕ್ಷಿತವಾದಂಥ ಮಳೆ. ಅದರಿಂದ ನಾನು ಮತ್ತೆ ಈಗ ಸಭೆ ಇಟ್ಕೊಂಡಿದ್ದೇನೆ, ರಾತ್ರಿ ಸಭೆ ಇಟ್ಟು ಎಲ್ಲ ಜೊತೆ ಚರ್ಚೆ ಮಾಡಿ ಬೇರೆ ಇನ್ನೇನು ಕ್ರಮಗಳು ತಗೊಳ್ಬೇಕು ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಶಾಶ್ವತ ಪರಿಹಾರಗಳು ನೋಡಿ, ಪ್ರಕೃತಿ ವಿಕೋಪಕ್ಕೆ ನಾವು ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲಲ್ಲಿ ನಾವು ಕೆಲಸ ಕಾರ್ಯಗಳು ಮಾಡೋದಕ್ಕೆ ಇರ್ತದೆ. ಆದರೆ ಇದು ಇಲ್ಲಿ ಇರುವಂಥದ್ದು ಒಂದು ಅಭಿವೃದ್ಧಿ ಮಾಡುವ ಸಂದರ್ಭದಲ್ಲಿ ಬೆಟ್ಟಗಳನ್ನು ನಾವು ಕಟ್ ಮಾಡಿ ಮನೆಗಳನ್ನು ನಾವು ನಿರ್ಮಾಣ ಮಾಡ್ತೀವಿ. ಅಲ್ಲಿ ಸರಿಯಾದ ರೀತಿಯಾದಂಥ ಅಲ್ಲಿ ರಕ್ಷಣೆ ಇರೋದಿಲ್ಲ ಹಿಂದುಗಡೆ. ಅದು ಜೋರು ಇಂಥ ಮಳೆಗಳು ಬಂದಾಗ ಅದು ಭೂಮಿ ಕುಸಿತ ಆಗುವಂಥದ್ದು. ಅದಕ್ಕೆ ಎಲ್ಲ ಕಡೆ ನಾವು ಈ ಗೋಡೆ ನಿರ್ಮಾಣ ಮಾಡೋದಕ್ಕಂತೂ ಸದ್ಯಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಎಲ್ಲೆಲ್ಲಿ ನಾವು ಜನರಿಗೆ ವಾರ್ನಿಂಗ್ ಕೊಟ್ಟು ಈ ಸಂದರ್ಭದಲ್ಲಿ ದಯವಿಟ್ಟು ಅಲ್ಲಿ ನಿಮ್ಮ ಮನೆಗಳಲ್ಲಿ ವಾಸ ಇರಬೇಡಿ, ಬೇರೆ ಕಡೆ ಸ್ಥಳಾಂತರ ಮಾಡಿಕೊಡಿ ಅಂತ ಒಂದು ಅವರಿಗೆ ನಾವು ಮನವರಿಕೆ ಮಾಡಿಕೊಡ್ತೀವಿ. ಮತ್ತು ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಮತ್ತು ಉಳಿದಿರ್ತಕ್ಕಂಥ ಇನ್ನೇನು ಕಾಮಗಾರಿಗಳು ಅದ್ರ ಬಗ್ಗೆ ನಾನು ನೋಡ್ಬಿಟ್ಟು ಮತ್ತೆ ನಾನು CM ಜೊತೆ ಚರ್ಚೆ ಮಾಡ್ತೀನಿ. ಮಗು ಕೆಳಗಿತ್ತು, ಮಗುವಿನ ಕೆಳಗೆ ಇಲ್ಲ ಇದು ತೆಗಿಲಿಕ್ಕೆ ಆಗಿಲ್ಲ ಸರ್. ತುಂಬಾ ಟ್ರೈ ಮಾಡಿದೆ. ಮಗು ಏನು ಮಣ್ಣು ಮೇಲೆ ನಿಲ್ಲಕ್ಕೆ ಇಲ್ಲ, ಇದು ಮಾತ್ರ ಲಾಕ್ ಆಗ್ಲಿಕ್ಕೆ ಬರ್ತಾ ಇದೆ. ಹೊರಗೆ ಹೋಗ್ಲಿಕ್ಕೆ ಜಾಗ ಇಲ್ಲ. ಅರ್ಧ ಗಂಟೆ ತುಂಬಾ ಟ್ರೈ ಮಾಡಿದೆ. ಅದ ಇದು ಜಾಸ್ತಿ ಫೋರ್ಸ್ ಮಾಡ್ಲಿಕ್ಕೆ ಮಣ್ಣು ಮೇಲೆ ಬರ್ತಂತ ನಮ್ಗೆ ಹೆದರಿಕೆ ಆಯ್ತು. ಫುಲ್ ಅವ್ರ ಫ್ಯಾಮಿಲಿ ಎಲ್ಲ ಅದ್ರ ಒಳಗಿದ್ರು. ಗೊತ್ತಾಗ್ಲಿಲ್ಲ. ಅವರು ಬಂದು ಒಂದು ಸೈಡಿಗೆ ಕಾಟ್ ಬಂದು ಅವ್ರ ಒಳಗೆ ಲಾಕ್ ಆಗಿತ್ತು. ಕಾಟನ್ ಓಪನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಯಾವ್ದು ಡೋರ್ ಅಲ್ಲಿ ಲಾಕ್ ಆಗಿತ್ತು. ಅವ್ರು ಮತ್ತೆ ಹೊರಗಡೆ ಗೊಬ್ಬೆ ಹಾಕಿದ್ರು. ಪಕ್ಕದ ಮನೆಯವರು ಬಂದು ಮತ್ತೆ ಇಲ್ಲಿಂದ ಫಸ್ಟ್ ಹೊಡೆದು ಮತ್ತೆ ಒಳಗೆ ನೋಡಿದ್ರು ಗೊತ್ತಾಗಿದೆ.